ತುಮಕೂರು ತಾಲೂಕು ಕೊರಟಗೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರುವ ಕೋರ ಹೋಬಳಿಯ ಬೆಳೆದರೆ ಗ್ರಾಮದ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆಟದ ಮೈದಾನದ ಸುತ್ತ ಹಾಕಿರುವ ಬೇಲಿಯನ್ನ ಮತ್ತು ನೆಟ್ಟಿರುವ ಗಿಡಗಳನ್ನು ಧ್ವಂಸಗೊಳಿಸಿ ಸರ್ಕಾರಿ ಶಾಲೆಯ ಆಟದ ಮೈದಾನವನ್ನು ಕಬ್ಜಾ ಮಾಡಿರುವವರ ವಿರುದ್ಧ ತುಮಕೂರು ತಾಲೂಕು ಶಿಕ್ಷಣಾಧಿಕಾರಿ ತಹಶೀಲ್ದಾರ್ ಕೋರ ಪೊಲೀಸ್ ಠಾಣಾಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದಿರುವ ಹಿನ್ನೆಲೆಯಲ್ಲಿ ನೈಜ ಹೋರಾಟಗಾರರ ವೇದಿಕೆ ಲೋಕಾಯುಕ್ತಕ್ಕೆ ದೂರು ನೀಡಿದೆ. ಸರ್ಕಾರಿ ಶಾಲೆಯ ಸ್ವತ್ತುಗಳ ರಕ್ಷಣೆ ಮಾಡಬೇಕು ಮತ್ತು ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಕರೆತರುವ ಅಭಿಯಾನವನ್ನ ಮಾಡಬೇಕೆಂದು ಶಿಕ್ಷಣ ಇಲಾಖೆಯ ಸುತ್ತೋಲೆಗಳನ್ನು ಹೊರಡಿಸುತ್ತಲೇ ಇರುತ್ತಾರೆ. 1976ನೇ ಇಸವಿಯಲ್ಲಿ ಬೆಳೆದರೆ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಆಟದ ಮೈದಾನವನ್ನು ಸರ್ಕಾರ ಮಂಜೂರು ಮಾಡಿದ್ದು, ಈವರೆಗೂ ಅಧಿಕಾರಿಗಳು ಅದನ್ನು ಕಾಂಪೌಂಡ್ ಹಾಕಿ ರಕ್ಷಣೆ ಮಾಡದೇ ಇರುವುದರಿಂದ ತುಮಕೂರಿನ ಕಾಳಜಿ ಫೌಂಡೇಶನ್ ಹೋರಾಟಗಾರರು ಪರಿಶ್ರಮದಿಂದ ಕೋರ ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗದವರು ಮತ್ತು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, ಕಂದಾಯ ಇಲಾಖೆಯ ಅಧಿಕಾರಿಗಳು, ಎಸ್ಡಿಎಂಸಿ ಸದಸ್ಯರ ಜೊತೆ ಮುಳ್ಳುತಂತಿ ಬೇಲಿಯನ್ನ ಆಟದ ಮೈದಾನದ ಸುತ್ತ ನಿರ್ಮಿಸಿ ಗಿಡಗಳನ್ನು ನೆಟ್ಟಿರುತ್ತಾರೆ. ಆದರೆ ಈ ಆಟದ ಮೈದಾನವನ್ನ ಕಬ್ಜಾ ಮಾಡುವ ಉದ್ದೇಶದಿಂದ ರಾತ್ರೋರಾತ್ರಿ ಬುಲ್ಡೋಸರ್ಗಳನ್ನು ತಂದು ಬೇಲಿಯನ್ನ ಮತ್ತು ಗಿಡಗಳನ್ನು ಧ್ವಂಸ ಮಾಡಿರುವವರ ವಿರುದ್ಧ ಶಿಕ್ಷಣ ಇಲಾಖೆಯ ಬಿಇಒ, ತುಮಕೂರು ತಹಶೀಲ್ದಾರ್, ಕೋರ ಪೊಲೀಸ್ ಠಾಣಾಧಿಕಾರಿಗಳು ಯಾವುದೇ ಕಾನೂನು ಕ್ರಮಗಳನ್ನು ಜರುಗಿಸದೇ ಇರುವುದರಿಂದ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇರುವ ವಿದ್ಯಾರ್ಥಿನಿಯರಿಗೆ ಪರೀಕ್ಷಾ ಹಂತದಲ್ಲಿ ತುಂಬಾ ತೊಂದರೆ ಉಂಟಾಗಿರುತ್ತದೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿನಿಯರು ಶೈಕ್ಷಣಿಕ ವರ್ಷದ ಕೊನೆಯ ಹಂತದ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಯುತ್ತಿರುವ ಸಂದರ್ಭದಲ್ಲಿ ಶಾಲೆಯ ಎದುರಿನ ಆಟದ ಮೈದಾನದಲ್ಲಿ ದಬ್ಬಾಳಿಕೆ, ದೌರ್ಜನ್ಯಗಳು ನಡೆಯುತ್ತಾ ಇರುವುದನ್ನು ವಿದ್ಯಾರ್ಥಿಗಳು ಕಣ್ಣಾರೆ ನೋಡ್ತಾ ಇದ್ದು ಅವರ ವ್ಯಾಸಂಗಕ್ಕೆ ಇದರಿಂದ ತುಂಬಲಾರದ ನಷ್ಟ ಆಗ್ತಾ ಇದೆ ಎಂದು ನೈಜ ಹೋರಾಟಗಾರರ ವೇದಿಕೆ ಆರೋಪ ಮಾಡಿದೆ. ಸರ್ಕಾರಿ ಶಾಲೆಯ ಆಟದ ಮೈದಾನವನ್ನು ವಿದ್ಯಾರ್ಥಿನಿಯರಿಗೆ ಉಪಯೋಗಿಸಿಕೊಳ್ಳುವಲ್ಲಿ ಮುಖ್ಯ ಪಾತ್ರ ವಹಿಸಬೇಕಾಗಿದ್ದ ಸರ್ಕಾರದ ಅಧಿಕಾರಿಗಳು ಅಸಹಾಯಕರಂತೆ ಕಾಣ್ತಾ ಇದ್ದಾರೆ. ಆಟದ ಮೈದಾನವನ್ನು ವಶಪಡಿಸಿಕೊಳ್ಳೋಕೆ ಪಟ್ಟಭದ್ರ ಹಿತಾಸಕ್ತಿಗಳು ಬುಲ್ಡೋಸರ್ಗಳನ್ನು ತೆಗೆದುಕೊಂಡು ಬಂದು ಕಬ್ಜಾ ತೆಗೆದುಕೊಳ್ತಾ ಇರುವವರ ವಿರುದ್ಧ ಯಾವುದೇ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳದ ಕೋರ ಪೊಲೀಸ್ ಠಾಣೆಯ ಅಧಿಕಾರಿಗಳು, ತುಮಕೂರು ತಹಶೀಲ್ದಾರ್ ಮತ್ತು ತಾಲೂಕು ಶಿಕ್ಷಣಾಧಿಕಾರಿಗಳು ಕರ್ತವ್ಯ ಲೋಪ ಎಸಗಿರುತ್ತಾರೆ. ಹೀಗಾಗಿ ಇವರ ವಿರುದ್ಧ ತಕ್ಷಣ ಕಾನೂನು ಕ್ರಮ ತೆಗೆದುಕೊಳ್ಳಬೇಕಾಗಿದೆ ಎಂದು ನೈಜ ಹೋರಾಟಗಾರರ ವೇದಿಕೆ ಲೋಕಾಯುಕ್ತಕ್ಕೆ ದೂರು ನೀಡಿ ಆಗ್ರಹಿಸಿದೆ. ಮದುವೆ ಇದೆ, ಸೊ ತೆಗೆಸಲೇಬೇಕು. ಮಾನವೀಯತೆ ಶಾಲೆ 20 ವರ್ಷದಿಂದ ಶಾಲೆ ಆಸ್ತಿನೇ ಸ್ವಾಮಿ. ಶಾಲೆ ಆಸ್ತಿ ಎಲ್ಲೂ ಹೋಗಿಲ್ಲ, ಇವತ್ತು ಹೋಗಲ್ಲ, 200 ವರ್ಷ ಕಳೆದ್ರೂ ಹೋಗಲ್ಲ. ಬಟ್ ಮಾನವೀಯತೆ ಎರಡು ಕಡೆನೂ ಈ ಶಾಲೆನೇ ಡಿಫರೆಂಟ್ ವೇ. ಎಲ್ಲಾ ಶಾಲೆಯಲ್ಲೂ ಕಾಂಪೌಂಡು ಮಾಡಿ ಮಾನವೀಯತೆ ಇಲ್ಲಿ ಬರೋದಿಲ್ಲ ಸರ್. ನಮ್ಮ ಶಾಲೆ ಆಸ್ತಿನ ನಮ್ಗೆ ಬಿಟ್ಟು ಕೊಟ್ಬಿಡಿ ಅಷ್ಟೇ. ಖಂಡಿತ ಶಾಲೆ ಏನ್ ಭಿಕ್ಷೆ ಬೇಡ್ತಾ ಇದಾರೆ ಸರ್ ನೀವು? ನಿನ್ನ ಆಸ್ತಿ ನಿಮ್ಮ ಆಸ್ತಿ ಭಿಕ್ಷೆ ಬೇಡ್ಬೇಕಾ ನೀವು? ನಮ್ಮ ಶಾಲೆ ಆಸ್ತಿನ ನಾವು ಅದುಪಡಿಸ್ಕೊಳ್ತೀವಿ. ದಯಮಾಡಿ ನಮ್ಮ ಶಾಲೆ ಖಂಡಿತವಾಗ್ಲೂ ಮಾಡ್ಕೊಂಬನ್ನಿ. ಲೆಫ್ಟ್ ಇಂದ ರೈಟ್ ಅದನ್ನೆಲ್ಲ ಹೇಳಂಗಿಲ್ಲ, ಮಾಡಲ್ಲ ಬಾಸ್. ನಾವು ಸಹಕರಿಸಕ್ ರೆಡಿ ಇದೀವಿ ಸರ್. ಖಾಸಗಿ ವಾಹನಗಳಿಗೆ ಶಾಲಾ ಮೈದಾನಕ್ಕೆ ಅತಿಕ್ರಮ ಪ್ರವೇಶ ನಿಷೇಧಿಸಲಾಗಿದೆ. ಒಂದು ಬೋರ್ಡ್ ಹಾಕಿ ಅದ್ರ ಮೇಲೆ ಏನು ಆರ್ಡರ್ ಮಾಡ್ತೀರೋ ಅದನ್ನ ನೀವೇ ಮಾಡಿ. ಈಗ ನಾವು ಏನು ನಮ್ಮ ಹೆಸರು ಗೊತ್ತಾಗಿಲ್ಲ ಸರ್. ನನ್ನ ಹೆಸರು ಬಿಡಿ, ಬೇಡ ಬಿಡಿ, ನಾವು ಇಲ್ಲಿ ಏನಾಗ ಅಡ್ವೊಕೇಟ್ ಅವ್ರಿಗೆ ಗೊತ್ತು, ಅವ್ರ ಹೆಸರು ಮಾಡ್ಕೊಟ್ಟಿದ್ದೀವಿ. ಇಲ್ಲಿ ಹೇಳಿ ನಮ್ಮ ಶಾಲಾ ಆಸ್ತಿ ಒಳಗಡೆ ಅತಿಕ್ರಮ ಮಾಡಬೇಡಿ ಅಂತ ಒಂದು ಬೋರ್ಡ್ ಹಾಕಿ ನೋಡೋಣ. ನಾಳೆ ಆಗ್ಲಿಲ್ಲ ನೋಡಿ, ನಮ್ಮ ಇವರು ಆಲ್ರೆಡಿ ಹೇಳಿದ್ದಾರೆ, ನಾಳೆದಿಂದ ಬೆಳಿಗ್ಗೆ ಇಲ್ಲೇ ಇರ್ತಾರೆ. ಬೆಳಗ್ಗೆ